ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಆದರೆ ಕೊರೋನಾದ ಸಂಕಷ್ಟ ಈ ಬಾರಿಯೂ ಗಣೇಶೋತ್ಸವದ ಹಬ್ಬದ ಮೇಲೆ ಭಾರಿ ಹೊಡೆತವನ್ನೇ ನೀಡಿದೆ. ಮಂಗಳೂರು ಮಾರುಕಟ್ಟೆಯಲ್ಲೂ ಹಬ್ಬದ ಖರೀದಿ ಕಳೆಗುಂದಿದೆ. ಮಂಗಳೂರಿಗೆ ಹೂವು ಹಣ್ಣು ಕಬ್ಬು ಭಾರಿ ಆವಕವಾಗಿದೆ. ಆದರೆ ಮಾರುಕಟ್ಟೆಯಲ್ಲಿ ಮಾತ್ರ ಗ್ರಾಹಕರ ಖರೀದಿ ಭರಾಟೆ ಇಲ್ಲ. ನಾವು ಮೈಸೂರು ಹಾಸನದಿಂದ ಹೂಗಳನ್ನು ತಂದು ಇಲ್ಲಿ ಮಾರಾಟ ಮಾಡಲಿಕ್ಕೆ ಬಂದಿದ್ದೇವೆ. ಆದರೆ ಕೊರೋನಾದ ಲಾಕ್ಡೌನ್ ಕರ್ಫ್ಯೂನಿಂದಾಗಿ ನಮಗೆ ವ್ಯಾಪಾರ ಇಲ್ಲ ಎಂದು ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಜನ ಲಾಕ್ಡೌನ್ನಿಂದಾಗಿ ಇನ್ನೂ ಕೂಡ ಹೊರಬಂದಿಲ್ಲ. ಕೆಲಸವಿಲ್ಲದೆ ಕೈಯಲ್ಲಿ ದುಡ್ಡಿಲ್ಲ. ಈ ಹಿಂದೆ ಭಾರಿ ಸಂಭ್ರಮದಿಂದ ಹಬ್ಬವನ್ನ ಆಚರಿಸುತ್ತಿದ್ದವರು ಇದೀಗ ಖರೀದಿಗೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಜನ ಖರೀದಿಸರಷ್ಟೇ ನಮ್ಮ ಹೊಟ್ಟೆ ತುಂಬುವುದು ಎನ್ನುತ್ತಾರೆ ದೂರನಿಂದ ಹೂ ಹಣ್ಣು ತಂದಿರುವ ವ್ಯಾಪಾರಿಗಳು. ಏನು ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರುವ ಕಬ್ಬಿಗೂ ಬೇಡಿಕೆ ಇಲ್ಲ ಎನ್ನುತ್ತಾರೆ ಹರೇಕಳಪಾವೂರಿನ ವ್ಯಾಪಾರಿ ಅಬ್ದುಲ್ಲಾ. ಕೊರೋನಾ ಬರುವುದಕ್ಕೂ ಮುನ್ನ ನಮ್ಮಿಂದ 500 ಕಟ್ಟ ಕಬ್ಬು ಹೋಗ್ತಾ ಇತ್ತು. ಆದರೆ ಈಗ 100 ಕಟ್ಟವೂ ಹೋಗುತ್ತಿಲ್ಲ. 12 ಕಬ್ಬಿನ ಒಂದು ಕಟ್ಟಕ್ಕೆ ಈಗ ನಾವು 320 ರೂಪಾಯಿ ದರದಲ್ಲಿ ಮಾರಾಟ ಮಾಡ್ತಿದ್ದೇವೆ. ಸಿಂಗಲ್ ಆದರೆ 50 ರೂಪಾಯಿಗೆ ಕೊಡ್ತೇವೆ ಎನ್ನುತ್ತಾರೆ ವ್ಯಾಪಾರಿಗಳು. ಒಟ್ಟಿನಲ್ಲಿ ಕೊರೋನಾದ ಸಂಕಷ್ಟ ಹಬ್ಬದ ಮೇಲೆ ಭಾರಿ ಪರಿಣಾಮವನ್ನ ಬೀರಿದ್ದು ವ್ಯಾಪಾರಿಗಳಿಗೂ ದೊಡ್ಡ ಹೊಡೆತವನ್ನೇ ನೀಡುತ್ತಿದೆ. ಮುಂದಿನ ವರ್ಷಕ್ಕಾದರೂ ವಿಘ್ನಗಳು ದೂರವಾಗಿ ಹಬ್ಬಗಳು ಸಂಭ್ರಮದಿಂದ ನಡೆಯಲಿ ಎಂದು ವ್ಯಾಪಾರಿಗಳ ಸಹಿತ ಎಲ್ಲರ ಆಶಯ. Ini bono. ಅಣ್ಣ 60-70 ರೂಪಾಯಿ ಮಾರ್ತಾವ್ರಲ್ಲಿ. ನಾವು ಬರೀ 50 ರೂಪಾಯಿ. ಸರ್ ಈ ಸಲ ವ್ಯಾಪಾರ ಏನು ಕಾಣ್ತಾ ಇಲ್ಲ. ಎಂಥ ಸಂಜೆ ಮೇಲೆ ನೋಡ್ಬೇಕು, ಲಾಕ್ಡೌನ್ ಅಲ್ಲ, ಏನು ಕಸ್ಟಮರ್ ಏನು ಹೂವು ವ್ಯಾಪಾರ ತೆಗಿತಾ ಇಲ್ಲ. ವರ್ಷಕ್ಕೆ ವ್ಯಾಪಾರ ಇಲ್ಲ. ಈ ಸಲ ಡೌನ್ ಅಂತ ಹೇಳ್ಬೋದು ವ್ಯಾಪಾರ ಎಲ್ಲ. ಇಲ್ಲ ಕೊರೋನಾ ಅಲ್ಲ ಸರ್, ಯಾರು ಕಸ್ಟಮರ್ ಅವರು ಕೂಡ ಅಲ್ಲಿ ದುಡ್ಡು ಇಲ್ಲ. ನಮ್ಗೆ ಎಂತ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಬ್ಬ ಕೂಡ ಎಲ್ಲ ಅಷ್ಟು ಗ್ರ್ಯಾಂಡ್ ಮಾಡ್ತಾ ಇಲ್ಲ. ಎಲ್ಲೇ ಹೋದರೂ ಕೂಡ ವ್ಯಾಪಾರ ಎಲ್ಲ ಡಲ್ಲು. ನಮಗೆ ಹಾಸನಿಂದ ಬಂದು ನಮಗೆ ರೈಟೇ ಇಲ್ಲ. ಅಲ್ಲಿ ಸಖತ್ ಕಾಸ್ಟ್ಲಿ. ಇಲ್ಲಿ ನೋಡಿದರೆ ನಮಗೆ ರೈಟೇ ಇಲ್ಲ. ರೈಟ್ ಇದು ಮಾಡ್ತದೆ ಅಂತ ಬಂದ ನಮಗೆ ರೈಟೇ ಇಲ್ಲ. ಇಲ್ಲಿ ನಾವು ಏನು ಮಾಡೋದು, ಬಡವರು ಯಾವುದ್ರಲ್ಲೂ ನಮಗೆ ರೈಟ್ ಸಿಕ್ಕದೇ ಇಲ್ವಲ್ಲ. ಈ ಥರ ಆಗಿ ನಾವು ಅಲ್ಲಿಂದ ಬಂದು ನಮಗೆ ರೈಟ್ ಇಲ್ದಂಗೆ ನಾವು ಇದು ಮಾಡ್ತಾಯಿದ್ದೀವಿ ಅಷ್ಟೇ. ನಾವು ಇಲ್ಲಿಗೆ ಎಲೆ 10 ವರ್ಷದಿಂದನೂ ಬರ್ತಾಯಿದ್ದೀವಿ. ನಾವು ಬೇರೆ ವ್ಯಾಪಾರ ಎಲ್ಲ ಇದನ್ನೇ ಮಾಡೋದು, ಹೂವಿನ ವ್ಯಾಪಾರನೇ ಮಾಡೋದು. ನಾವು ಹಾಸನ ಮೈಸೂರು ಅಲ್ಲೂ ರೈಟು ಕಾಸ್ಟ್ಲಿ ರೈಟು. ಅಲ್ಲಿಂದ ತಾಬಂದು ಇಲ್ಲಿ ಮಾರಿದರೆ ಇಲ್ಲಿ ವ್ಯಾಪಾರನೇ ರೈಟೇನೇ ಇಲ್ಲ ಇಲ್ಲಿ. ಹಂಗಾಗಿ ನಾವೊಂದು 30-35 ವರ್ಷ ಎಲ್ಲ ಇತ್ತು. ಈ ಸಲ ಭಾರಿ ಕಮ್ಮಿ ವ್ಯಾಪಾರ, ರೇಟ್ ಎಲ್ಲ ಜಾಸ್ತಿ ಆಗಿದೆ. ಈಗ ಭಾರಿ ಕಷ್ಟದಲ್ಲಿ ಒಂದು ಕಟ್ಟು ಮೊದಲೆಲ್ಲ 5 ಕಟ್ಟು 6 ಕಟ್ಟು, ಈಗ ಅವ್ರು 1 ಕಟ್ಟು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈಗಿದೆ ಈಗೆಲ್ಲ. ಬೆಳೆ ಸಹ ಅವರು ಸಹ ಅದಕ್ಕೆ ಜನಕ್ಕೆ ಸಿಕ್ಕುವುದಿಲ್ಲ. ಕೆಲಸಕ್ಕೆ ಸಿಕ್ಕಿದವರಿಗೆ ಸಂಬಳ ಜಾಸ್ತಿ ಕೇಳ್ತಾರೆ, ಅವರಿಗೆ ಬೆಳೆ ಇದು ಆಗೋದಿಲ್ಲ. ಬೆಳೆ ಪಾವೂರು ಹರೇಕಳಪಾವೂರು ಅಂತ ಅದು ವ್ಯಾಪಾರ ಮುಂಚಿನಾಗಿ ಏನಿಲ್ಲ. ಭಾರಿ ಕಮ್ಮಿ ಅಂದರೆ ಭಾರಿ ಕಮ್ಮಿ ಆಗಿದೆ.